ರಾಮಕ್ಷತ್ರಿಯ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಮಾರ್ಗನ್ಸ್ ಗೇಟ್ನ ಪಾಲೆಮಾರ್ ಗಾರ್ಡನ್ ಸಭಾಂಗಣದಲ್ಲಿ ನಡೆಯಿತು. ಪ್ರಾಸ್ತಾವಿಕ ನುಡಿಯನ್ನ ಯೋಗೇಶ್ ಕುಮಾರ್ ಜಿಪ್ಪು ಅವರು ನೆರವೇರಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದ್ರು. ಸಮಾರಂಭಕ್ಕೆ ಆಗಮಿಸಿದ ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರನ್ನ ಪ್ರದೀಪ್ ಪಾಲೆಮಾರ್ ದಂಪತಿಗಳು ಸ್ವಾಗತಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಸಚಿವ ಜೆ ಕೃಷ್ಣ ಪಾಲೆಮಾರ್ ಅವರು ವಹಿಸಿದ್ರು. ವೈದ್ಯಕೀಯ ವೃತ್ತಿಯಲ್ಲಿ 25 ವರ್ಷ ಸೇವೆ ಸಲ್ಲಿಸಿದ್ದ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಹಾಗೂ ಜಿಲ್ಲಾ ಪ್ರಶಸ್ತಿಯನ್ನ ಪಡೆದ ಹೃದ್ರೋಗ ತಜ್ಞ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಎಚ್ ಪ್ರಭಾಕರ್, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ, ಡಾಕ್ಟರ್ ಬಿಸಿ ರಾಯ್, ರಾಷ್ಟ್ರೀಯ ಸಮುದಾಯ ಸೇವಾ ಪುರಸ್ಕೃತರಾದ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು, ಅಂತಾರಾಷ್ಟ್ರೀಯ ವೈಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಕ್ರೀಡಾಪಟು ಕುಮಾರಿ ನಾಗಶ್ರೀ ಗಣೇಶ್ ಶೇರ್ಗಾರ್ ಅವರನ್ನ ಸನ್ಮಾನಿಸಲಾಯಿತು. ಸಮಾಜದ ಸೇವೆ ಇನ್ನಷ್ಟು ಮುಂದುವರಿಯಲಿ, ಈ ನಾಡಿಗೆ ನಿಮ್ಮಿಂದ ಇನ್ನಷ್ಟು ಕೊಡುಗೆಗಳು ಪ್ರಾಪ್ತಿಯಾಗಲಿ ಎನ್ನುವಂತಹ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ ಸಮಾಜಕ್ಕೆ ಸೇವೆಗೈದ ಸಾಧಕರನ್ನ ಶ್ಲಾಘಿಸಿದ್ರು. ವೈದ್ಯರೆಂದರೆ ಸಮಾಜದಲ್ಲಿ ಮುಖ್ಯ ಪಾತ್ರ ವಹಿಸುವರು. ಆ ಪಾತ್ರದಿಂದ ಅದೆಷ್ಟು ಅಮೂಲ್ಯ ಜೀವಗಳನ್ನು ಉಳಿಸುವುದರಲ್ಲಿ ಅವರ ಪಾತ್ರ ದೊಡ್ಡದು. ಅವರ ಸಮಾಜಮುಖಿ ಕೆಲಸ ಕಾರ್ಯಗಳಿಂದ ಗಣ್ಯರು ತುಳುನಾಡಿಗೆ ಕೀರ್ತಿ ತರುವಂತಹ ಕಾರ್ಯ ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗೈಯಲಿ ಎಂದು ಆಶಿಸಿದರು. ಇವತ್ತು ಕೃಷ್ಣ ಜೆ ಪಾಲೆಮಾರ್ ಅವರು ರಾಮಕ್ಷತ್ರಿಯ ಸೇವಾ ಸಂಘದ ಪ್ರಮುಖರಾಗಿ ಅಂಥವರನ್ನು ಗುರುತಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ, ಭಾಳ ಅಭೂತಪೂರ್ವವಾಗಿದೆ. ಒಂದಕ್ಕಿಂತ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿದಂಥ ಮಹನೀಯರು ಇವತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ನಾನು ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಎಚ್ ಪ್ರಭಾಕರ್ ಅವರಿರ್ಬೋದು, ಅದೇ ರೀತಿ ಡಾಕ್ಟರ್ ಸದಾನಂದ ಪೂಜಾರಿ ಅವರಿರ್ಬೋದು, ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರಿರ್ಬೋದು, ಅಥವಾ ಕುಮಾರಿ ನಾಗೇಶ್ವರಿ ಗಣೇಶ್ ಶೇರ್ಗಾರ್ ಅವರಿಗೆ ಕೈ ಜೋಡಿಸಿ ಶಿರವಾಗಿ ಶುಭಾಶಯನ ಅಭಿನಂದನೆಗಳನ್ನು, ನಮಗೆ ಭಗವಂತ ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲಿ ಅಂತೇಳುವಂಥ ಹಾರೈಕೆಯನ್ನು ಮಾಡ್ತಾಯಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಅವರವರ ಸಾಧನೆಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಸಮಯಗಳು ಸಾಕಾಗಲಿಕ್ಕಿಲ್ಲ. ನಾನು ಸರಿಸುಮಾರು ಎಲ್ಲರ ಸಾಮರ್ಥ್ಯ ಮತ್ತು ಮಾಡಿದಂಥ ಕೊಡುಗೆಗಳನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಅದು ಡಾಕ್ಟರ್ ಎಚ್ ಪ್ರಭಾಕರ್ ಅವರ ಸಾಧನೆಗಳಿರ್ಬೋದು. ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಅವರನ್ನು ಭೇಟಿಯಾಗಿದ್ದೇನೆ, ಸನ್ಮಾನ ಮಾಡಿದ್ದೇನೆ, ಅವರ ಬೇರೆ ಬೇರೆ ಕೊಡುಗೆಗಳನ್ನು ಕಂಡಿದ್ದೇನೆ. ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಮಾತನಾಡಿ ಸಮಾಜ ಸೇವೆ ಮಾಡುವುದೆಂದರೆ ದೇವರ ಸೇವೆ ಎಂದು ಅವರನ್ನು ಗುರುತಿಸುವುದು ಕೂಡ ಅದಕ್ಕಿಂತ ದೊಡ್ಡ ಸೇವೆ ಎಂದರು. ಮನುಷ್ಯನ ಜೀವನದಲ್ಲಿ ಎರಡು ಮುಖ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಸ್ವಸ್ತಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ ಎರಡು ರೇಖೆ ಇದೆ, ಒಂದಕ್ಕೆ ಅಡ್ಡಕ್ಕೆ ಒಂದು ಉದ್ದಕ್ಕೆ ಹರಿದ ರೇಖೆ ಇದೆ. ಆ ಎರಡು ರೇಖೆ ಮನುಷ್ಯನ ಸ್ವಸ್ತಿ ಅಂದರೆ ಮಂಗಲ ಅಂತ ಅರ್ಥ. ಆ ಬದುಕಿಗೆ ಮಾಂಗಲ್ಯ ಬರೋದು ಹೇಗೆ ಅಂತ ಹೇಳಿದ್ರೆ ಆ ಎರಡು ರೇಖೆ ಸೂಚಿಸುತ್ತಂತೆ. ಒಂದು ಏನು ಅಂದರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಇರದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ಬುದ್ಧಿಶಕ್ತಿಯನ್ನು ಮತ್ತು ಕ್ರಿಯಾಶೀಲವಾದ ಕೈ ಬೆರಳುಗಳನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದು. ಬೇರೆ ಯಾವ ಪ್ರಾಣಿಗೆ ಇಷ್ಟು ದೊಡ್ಡ ಬುದ್ಧಿಶಕ್ತಿಯನ್ನು, ಇಷ್ಟು ಕೈಗಾರಿಕೆಗಳ ಮೂಲಕ ಸಮೃದ್ಧಿಯನ್ನು ಸಾಧಿಸುವಂಥ ಕೈ ಬೆರಳುಗಳನ್ನು ಕೊಡಲಿಲ್ಲ ಅಂತೆ. ಹಾಗಾಗಿ ನಾವು ಅಪಾರವಾದ ಬುದ್ಧಿಶಕ್ತಿಯನ್ನು ಪಡೆದದಕ್ಕೋಸ್ಕರ ಬೇರೆ ಪ್ರಾಣಿಗಳಿಗಿಂತ ಅಸಾಧಾರಣವಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಹೊಣೆಗಾರಿಕೆ ನಮಗಿದೆ. ಹಾಗಾಗಿ ನಾವು ಜೀವನದಲ್ಲಿ ಎತ್ತರದ ಭಗವಂತನಿಗೋಸ್ಕರ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾದ ಎತ್ತರನ್ನೇರಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಎತ್ತರಕ್ಕೆ ಹರಿದ ರೇಖೆ ಹೇಳುತ್ತಂತೆ. ಇನ್ನೊಂದು ರೇಖೆ ಅಡ್ಡಕ್ಕೆ ಹರಿದಿದೆ. ಅದು ಏನು ಹೇಳುತ್ತೆ ಅಂತ ಹೇಳಿದರೆ ಭಗವಂತ ನಮಗೇನು ಕೊಡ್ತಾನೋ ಅದು ನಮಗೆ ಸಾಕಾಗುವಷ್ಟೇ ಕೊಟ್ಟರೆ ಅದು ನಮಗೆ ಅಂತ ಅರ್ಥ. ನಮಗೆ ಸಾಕಾಗೋದಕ್ಕಿಂತ ಹೆಚ್ಚು ಪಾಲು ಕೊಟ್ಟರೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಎಂಬ ಕಾರಣಕ್ಕೆ ಭಗವಂತ ಕೊಟ್ಟಿದ್ದಾನೆ ಅಂತ ಅರ್ಥ. ಇಲ್ಲಾಂದರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಕೊಡ್ತಿದ್ದ. ಖ್ಯಾತ ವೈದ್ಯರಾದ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರು ಮಾತನಾಡಿ ಮಾಜಿ ಸಚಿವರಾದ ಕೃಷ್ಣ ಪಾಲೆಮಾರ್ ಅವರು ಒಬ್ಬ ಕನಸುಗಾರರು. ರಾಮಕ್ಷತ್ರಿಯ ಸಮುದಾಯ ಒಂದು ಚಿಕ್ಕ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಏನು ಮಾಡಬೇಕೆಂದು ತೋರಿಸಿಕೊಟ್ಟವರು ಕೃಷ್ಣ ಪಾಲೆಮಾರ್ ಅವರು ಎಂದು ಹೇಳಿದರು. ರಾಮಕ್ಷತ್ರಿಯ ಸೇವಾ ಸಂಘದ ಪ್ರತಿ ಸದಸ್ಯರಿಗೂ ನಾನು ನಿಜವಾಗಿಯೂ ಬಹಳ ಆಭಾರಿಯಾಗಿದ್ದೇನೆ. ಶ್ರೀಯುತ ಲೋಕೇಶ್ ಅವರು ನನ್ನ ಮಿತ್ರರು ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು,
ಕೃಷ್ಣ ಪಲೆಮಾರವರು ಒಬ್ಬ ಕನಸುಗಾರ ಅಂತ. ನಿಜವಾಗಿಯೂ ಅವರು ದೊಡ್ಡ ಕನಸುಗಾರ. ನಾವು ಹೆಚ್ಚಿನವರು ರಾತ್ರಿ ಮಲಗಿದಾಗ ಕನಸನ್ನು ಕಂಡು ಬೆಳಿಗ್ಗೆ ಇದ್ದಾಗ ಅದು ಕನಸು ಅಂತ ಮರೆತು ಬಿಡ್ತೇವೆ. ಆದರೆ ಕೃಷ್ಣ ಪಲೆಮಾರವರು ಹಗಲಿನ ಕನಸುಗಾರ. ಅವರು ಹಗಲಿನಲ್ಲಿ ಕನಸನ್ನು ಕಂಡು ರಾತ್ರಿ ಮಲಗುವ ಮುಂಚೆ ಆ ಕನಸನ್ನು ನೆನಸು ಮಾಡುವಂಥ ಒಂದು ಬಹಳ ಮುಖ್ಯ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಪಡೆದ ರಾಮಕ್ಷತ್ರಿಯ ಸಂಘದವರು ನಿಜವಾಗಿಯೂ ಬಹಳ ಪುಣ್ಯವಂತರು ಅಂತ ನನ್ನ ನಂಬಿಕೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿ, ಸಮಾಜದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರನ್ನ ಸನ್ಮಾನಿಸಿ ಗೌರವಿಸುವುದು ನಮ್ಮ ಉದ್ದೇಶ. ಎಲ್ಲ ಸಮಾಜ ಒಗ್ಗಟ್ಟಾಗಿದ್ದಾಗ ಸಾಧನೆ ಸಾಧ್ಯವಾಗುತ್ತದೆ. ವೈದ್ಯರ ಸೇವೆಯು ಇಂದಿನ ಸಮಾಜಕ್ಕೆ ಅವರ ಕೊಡುಗೆಗಳು ಅತ್ಯಮೂಲ್ಯವಾದ್ದರಿಂದ ಅವರು ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿದ್ದಾರೆ. ಇಂದು ಹಲವು ಮಂದಿ ಸಾಧಕ ವೈದ್ಯರನ್ನ ಸನ್ಮಾನಿಸಿದ್ದು, ರಾಮಕ್ಷತ್ರಿಯ ಸಮಾಜದಲ್ಲಿಯೂ ವೈದ್ಯರ ಸಂಖ್ಯೆ ಹೆಚ್ಚಾಗಬೇಕು ಎಂದು ಹೇಳಿದರು. ಎಲ್ಲ ಸಮಾಜದವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಎಲ್ಲ ಸಮಾಜವನ್ನು ನಾವು ಇವತ್ತು ಒಟ್ಟು ಸೇರಿಸಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು, ಯಾಕಂದರೆ ನಮ್ಮ ಸಮಾಜದ ಧ್ಯೇಯ ಏನಿರಬೇಕಂದ್ರೆ ನಾವು ಎಲ್ಲರೂ ಒಂದೇ, ನಾವು ಒಗ್ಗಟ್ಟಾಗಿರಬೇಕು. ಒಂದು ಹಿಂದುಳಿದ ಸಮಾಜ ಇರಲಿ, ಸಮಾಜದ ಸಂಘಟನೆಗಳಿರಲಿ, ಇವತ್ತು ಒಗ್ಗಟ್ಟಾಗಿದ್ದಾಗ ನಾವೆಲ್ಲರನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವುದನ್ನು ಭೇದ ಮಾಡಲಿಲ್ಲ. ವೈದ್ಯೋ ನಾರಾಯಣ ಹರಿ ಅಂತ ವೈದ್ಯ ಇವತ್ತು ಆ ವಿಷ್ಣುಗೆ ಸಮಾನ. ಆ ವೈದ್ಯ ಇವತ್ತು ವೇದಿಕೆಯಲ್ಲಿ ನೀವು ಕೇಳಿರ್ಬೋದು, ವೈದ್ಯರೇ ಇದ್ದಾರೆ. ಇವತ್ತು ವೈದ್ಯರನ್ನೇ ಹೆಚ್ಚು ನಾವು ಆಯ್ಕೆ ಮಾಡಿದ್ದೇವೆ. ಅದು ನಾವು ಯಾವುದು ಭೇದ ಇಲ್ಲ, ಯಾವುದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ವೈದ್ಯ ನಮ್ಮ ಇವತ್ತು ಸಮಾಜ ಅಥವಾ ನಾವು ಸ್ವಂತ ಸ್ವಾತಂತ್ರ್ಯ ನಾವು ನಮ್ಮದು ಅಂತ ಹೇಳುವಂಥದ್ದು ಇದ್ದರೆ ಇವತ್ತು ನಾವು ಮಂಗಳೂರು ಮತ್ತು ಕುಂದಾಪುರ ಎಲ್ಲ ಬೇರೆ ಬೇರೆ ಮಾಡ್ಬೋದಿತ್ತು. ಇವತ್ತು ವೇದಿಕೆಯಲ್ಲಿರುವಂಥ ವೈದ್ಯರೇ ಹೆಚ್ಚು, ಅದರಲ್ಲೂ ಕುಂದಾಪುರಕ್ಕೆ ಸಂಬಂಧಪಟ್ಟವರು ವೈದ್ಯರೇ ಹೆಚ್ಚು. ನಾನಿದ್ದರೆ ನಾನು ಮತ್ತು ಸದಾನಂದ ಪೂಜಾರಿಯವರು ಮಾತ್ರ ಇಲ್ಲಿಯವರು. ಶಾಂತರಾಮ್ ಶೆಟ್ಟರು ಆಗಲಿ, ಅಣ್ಣಯ್ಯ ಕುಲಾಲ್ರು ಇರಲಿ, ಪ್ರಭಾಕರ್ ಅವರು ಇರಲಿ, ನಮ್ಮ ನಾಗಶ್ರೀ ಇರಲಿ, ಎಲ್ಲ ಕುಂದಾಪುರದವರು ಆ ಕಡೆಯವರು. ಇವತ್ತು ಅಣ್ಣಯ್ಯ ಕುಲಾಲ್ರು ಒಂದು ಸನ್ಮಾನ ಮಾಡಿತ್ತು, ಅದರ ಬಗ್ಗೆ ಅದ ನಂತರ ಇವರು ನಮ್ಮ ನಾಗಶ್ರೀ ಎಲ್ಲ ಹೇಳಿದರು. ಅಂದರೆ ನಾವು ಇವತ್ತು ಸನ್ಮಾನಿಸಬೇಕು ಅಂತ ಒಂದು ಸಮಾಜದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥ ನಮ್ಮ ಧ್ಯೇಯ. ನಾಗಶ್ರೀ ಅಂದರೆ ನಿಮ್ಗೆ ಗೊತ್ತಿರೋ ಉಪ್ಪಿನ ಕುದುರ್ನವರು. ಉಪ್ಪಿನ ಕುದುರು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮದಿಲ್ಲಿ ಅಡುಮು ಕುದುರು ಅಂತ ಇದೆಯಲ್ಲ. ಅಡುಮು ಕುದುರು ಅಂದರೆ ಭಾಳ ಹಿಂದುಳಿದ ಪ್ರದೇಶ ಇದು. ಹಾಗೆ ಉಪ್ಪಿನ ಕುದುರು ಅಂತೇಳಿ ಆ ಕಡೆ ಒಂದು ಕುಂದಾಪುರ ಸೈಡಲ್ಲಿ. ವೇದಿಕೆಯಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಗೌರವಾಧ್ಯಕ್ಷ ರವೀಂದ್ರ ಕೆ, ಅಧ್ಯಕ್ಷ ಮುರಳಿ, ಕಾರ್ಯದರ್ಶಿ ರವೀಂದ್ರ, ಕೋಶಾಧಿಕಾರಿ ದಿನೇಶ್ ಕುಮಾರ್ ಬೇಕಲ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.